ಕಳೆದ ಕೆಲವು ದಿನಗಳ ಹಿಂದೆ ಮಂಗಳೂರಿನಲ್ಲಿ ನಡೆದಿರುವಂತಹ ಉಗ್ರರ ಪರ ಗೋಡೆ ಬರಹದ ಪ್ರಕರಣವನ್ನು ರಾಷ್ಟ್ರೀಯ ತನಿಖಾ ದಳದ ತನಿಖೆಗೆ ಕೊಡಬೇಕು ಮತ್ತು ಪೊಲೀಸ್ ಸಿಬ್ಬಂದಿ ಮೇಲೆ ಕೊಲೆ ಯತ್ನವನ್ನು ಖಂಡಿಸಿ ಡಿಸೆಂಬರ್ 23ರಂದು ಪ್ರತಿಭಟನೆ ನಡೆಸಲಾಗುತ್ತೆ ಅಂತ ವಿಶ್ವ ಹಿಂದೂ ಪರಿಷತ್ ಮಂಗಳೂರು ವಿಭಾಗದ ಕಾರ್ಯದರ್ಶಿ ಶರಣ್ ಪಂಪಲ್ ಹೇಳಿದರು. ಮಂಗಳೂರಿನ ಕದ್ರಿಯಲ್ಲಿ ಸುದ್ದಿಗೋಷ್ಠಿ ನಡೆಸಿ ಅವರು ಮಾತನಾಡಿದರು. ಗೋಡೆ ಬರಹದ ಮುಖಾಂತರ ಭಯೋತ್ಪಾದಕ ಚಟುವಟಿಕೆ ಪ್ರಾರಂಭ ಮಾಡಲು ಪ್ರಯತ್ನಿಸ್ತಾ ಇರೋದು ಬಹಳ ಆತಂಕಕಾರಿ ವಿಚಾರವಾಗಿದೆ. ಈ ಪ್ರಕರಣವನ್ನು ಗಮನಿಸಿದಾಗ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಭಯೋತ್ಪಾದಕ ಚಟುವಟಿಕೆಗಳು ಬೇರೂರಿರುವ ಸಂಶಯ ವ್ಯಕ್ತವಾಗಿದ್ದು, ಈಗಾಗಲೇ ಪೊಲೀಸ್ ಅಧಿಕಾರಿಗಳ ಗಮನಕ್ಕೆ ತಂದು ಎನ್ಐಎ ತನಿಖೆಗೆ ಶಿಫಾರಸು ಮಾಡಲು ವಿನಂತಿಸಿದ್ದೇವೆ ಅಂತ ಹೇಳಿದರು. ಆ ಮೂರು ಆರೋಪಿಗಳನ್ನು ಬಂಧನ ಮಾಡಬೇಕಾದ್ರೆ ಬಂಧಿಸಿದಾಗ ಸಿಕ್ಕಿದಂತಹ ಪುಸ್ತಕಗಳು ಜಾಗತಿಕ ಭಯೋತ್ಪಾದಕನಾದಂಥ ಜಮೈಕಾ ಮೂಲದ ಶೇಖ್ ಅಬ್ದುಲ್ಲಾ ಫೈಸಲ್ ಎಂಬಂಥ ಅವನ ಪ್ರಚೋದನಕಾರಿಯಾದಂಥ ಭಾಷಣಗಳ ತುಣುಕುಗಳು. ಹೀಗಾಗಿ ಇದೆಲ್ಲ ಸಿಕ್ಕಿರುವುದರ ಹಿಂದೆ ಯಾವುದೋ ಒಂದು ರೀತಿಯ ಇಲ್ಲಿ ಚಟುವಟಿಕೆಯ ಬೇರು ಅಥವಾ ಯಾವುದೋ ಒಂದು ತಂಡ ಇದರ ಹಿಂದೆ ಕಾರ್ಯಾಚರಣೆ ಮಾಡ್ತಾ ಇದ್ದೇವೆ ಎಂಬಂಥ ಸಂಶಯ ಬರ್ತಾ ಇದೆ. ಅದಕ್ಕೋಸ್ಕರ ಮೊನ್ನೆ ಪೊಲೀಸ್ ಕಮಿಷನರ್ಗೆ ನಾವು ಭೇಟಿಯಾದಾಗ ಕಮಿಷನರ್ಗೆ ನಾವು ಹೇಳಿದ್ವಿ, ನೀವು ಈಗ ಯಾರಿಗೂ ಒಬ್ಬ ಸೌದಿಯವನಿಗೆ ಲುಕೌಟ್ ಮಾಡಿ ಕಳಿಸಿದ್ದೀರಿ, ಹಾಗಾಗಿ ಸೌದಿಯಿಂದ ಕರೆಗಳು ಬರ್ತಾ ಇದೆ, ರಾಜ್ಯದ ಬೇರೆ ಬೇರೆ ಕಡೆಯಿಂದ ನೀವು ತನಿಖೆಯನ್ನು ಮಾಡ್ತಾ ಇದ್ದೀರಿ, ಹಾಗಾಗಿ ಈ ತನಿಖೆಯನ್ನು ಎನ್ಐಎಗೆ ರಾಷ್ಟ್ರೀಯ ತನಿಖಾ ತಂಡದ ಮುಖಾಂತರ ನೀವು ತನಿಖೆ ಮಾಡಬೇಕು ಅಂತೇಳಿ ನಾವು ಮನವಿಯನ್ನು ಮಾಡಿ. ಪೊಲೀಸ್ ಸಿಬ್ಬಂದಿ ಗಣೇಶ್ ಕಾಮತ್ ಅವರಿಗೆ ಹಾಡು ಹಗಲೇ ತಲವಾರಿನಿಂದ ಹಲ್ಲೆ ನಡೆಸಿ ಕೊಲೆ ನಡೆಸಲು ಯತ್ನಿಸಿದ್ದು ವಿಶ್ವ ಹಿಂದೂ ಪರಿಷತ್ ಈ ಘಟನೆಯನ್ನು ಖಂಡಿಸುತ್ತೆ. ಈ ಪ್ರಕರಣವನ್ನು ಗಂಭೀರವಾಗಿ ಪರಿಗಣಿಸಿ ಅದರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಲು ಆಗ್ರಹಿಸುತ್ತೇವೆ ಅಂತ ಹೇಳಿದರು. ಯಾರು ಕಾನೂನನ್ನು ರಕ್ಷಣೆ ಮಾಡ್ತಾರೆ, ಯಾರು ಕಾನೂನಿನ ಕರ್ತವ್ಯವನ್ನು ಮಾಡ್ತಾರೆ, ಅವರಿಗೆ ಬೆದರಿಕೆಯನ್ನು ಕೊಡುವಂಥ ಕೆಲಸ ಇವತ್ತು ಒಂದು ಕಡೆಯಿಂದ ಆಗ್ತಾ ಇದೆ. ಅದಕ್ಕೋಸ್ಕರ ನಮಗೆ ಸಂಶಯವಾಗಿದೆ. ಅದಕ್ಕೆ ಮೊನ್ನೆ ಗೋಡೆ ಬರಹಕ್ಕೂ ಮತ್ತು ಮೊನ್ನೆ ನಡೆದಂಥ ಪೊಲೀಸ್ ಸಿಬ್ಬಂದಿಗೆ ನಡೆಸಿದಂಥ ಹಲ್ಲೆಗೂ ಏನೋ ಸಂಬಂಧ ಇರಬಹುದು. ಅಂದರೆ ನಾವು ಏನು ಮಾಡಿದರೂ ನೀವು ನಮ್ಮ ತಂಟೆಗೆ ಬರಬಾರದು ಎಂಬಂಥ ಎಚ್ಚರಿಕೆಯನ್ನು ಕೊಡುವಂಥ ಪ್ರಯತ್ನವನ್ನು ಈ ಒಂದು ತಂಡ ಮಾಡ್ತಾ ಇದೆ ಎಂಬಂಥ ಸಂಶಯ ಇದೆ. ಅದಕ್ಕೋಸ್ಕರ ಈ ಎರಡೂ ಘಟನೆಯನ್ನು ಖಂಡಿಸಿ ನಾಡ್ದು 23ನೇ ತಾರೀಕು ನಾವು ಈ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೇವೆ. ಸುದ್ದಿಗೋಷ್ಠಿಯಲ್ಲಿ ವಿಶ್ವ ಹಿಂದೂ ಪರಿಷತ್ನ ಜಿಲ್ಲಾಧ್ಯಕ್ಷರಾದ ಗೋಪಾಲ್ ಕುತ್ತಾರ್, ಭುಜಂಗ ಕುಲಾಲ್, ಪುನೀತ್ ಅತ್ತಾವರ ಜೊತೆಗಿದ್ದರು.